ಕೆಳಗಡೆ ಪಾಯಿಂಟ್. ನಮಸ್ಕಾರ ಅಣ್ಣ. ಈ ಗೊಂಜಾಳಕ್ಕೆ ಏನು ಮಾಡಿದ್ರಿ? ಗೊಂಜಾಳಕ್ಕೆ DNC ಹಾಕಿವ್ರಿ ನಾವು. DNC 90 ಫಸ್ಟಿಗೆ ಬಿತ್ತ ಮುಂದೆ ಹಾಕಿದ್ರಿ. ಮತ್ತು ತಿರುಗಿ ಕ್ರಾಪ್ ಸುಧಾ ಅಂತ ಒಂದು ಕೊಟ್ಟಿದ್ವಿ. ಅದನ್ನು ಮ್ಯಾಲೆ ಸ್ಪ್ರೇ ಮಾಡಿದ್ವಿ. DOJT ಆಮೇಲೆ DOJT ಏನೈತಲ್ಲ ಅದನ್ನು ಏನು ಕ್ರಾಪ್ ಸುಧಾ ಸ್ಪ್ರೇ ಮಾಡಿಂದ ಹೊಡೆದ್ರೆ ಏನು ಅದಕ್ಕೂ ಮುಂಚೆ ಹೊಡೆದ್ರಿ ನೀವು? DNC 90 ಐತೆ ಅಲ್ರಿ, ಅದನ್ನು ಮುಂಚೆ ಭೂಮಿ ಒಳಗೆ ಹಾಕಿಂದ ಗೊಬ್ಬರದಾಗ ಆಮ್ಯಾಗ ಕ್ರಾಪ್ ಸುಧಾ ಮ್ಯಾಲೆ ಹೊಡೆದ್ವಿ. DOJT ಮ್ಯಾಗ ಹೊಡೆದಿತ್ತು. DOJT ಮ್ಯಾಲೆ ಹೊಡೆದ್ರಿ. DOJT ಹೊಡೆದಿಂದ ಆ ನಂತರ ಕ್ರಾಪ್ ಸುಧಾನು ಭೂಮಿ ಸುಧಾ ಹೊಡೆದ್ರಿ. ಭೂಮಿ ಸುಧಾ ಕ್ರಾಪ್ ಸುಧಾ ಹೊಡೆದ್ವಿ. ನಿಮಗೆ ಬೆಳೆ ಹೆಂಗೆ ಅನ್ನಿಸ್ತೈತಿ? ಬೆಳೆ ನಮಗೇನು ಚಲೋ ಅನ್ನಿಸ್ತೈತಿ ರೀ. ಈಗ ದಂಟು ಗಂಟು ದಪ್ಪ ಐತಿ, ಆಮ್ಯಾಕೆ ಒಳ್ಳೆ ಕೋಲ್ಡ್ ಇರ್ತೈತಿ ದಂಟು. ಅದು ಮುಂದೆ ನಾವತ್ತು ಇವತ್ತು ಫಸ್ಟಿಗೆ ಮಾಡೇವ್ರಿ. ಇನ್ನು ಮುಂದೆ ಏನೋ ಇದೆ ಗೊತ್ತಿಲ್ಲ. ಒಟ್ಟು ಸುಳಂಗಿ ತಡೆದ ಒಟ್ಟು ನಾವು ಗೊಬ್ಬರ ಹಾಕ್ಬೇಕಂತ ಇಟ್ಕೊಂಡಿದ್ದೆ. ಅದು ಯಾವುದು ನಮ್ಗೆ ಬೇಡ ಅಂತ ಹೇಳ್ತಾರೆ. ಹೆಂಗೆ ಮಾಡೋದು ಅಷ್ಟೇ, ನಾವು ಮತ್ತೇನಿಲ್ಲ. ಏನಿಲ್ಲ. ಇದು ನಿಮ್ಮ ಹೊಲ ನೋಡಿಂದ ಮತ್ತು ಬೇರೆ ರೈತರು ಯಾರು ಬಂದು ನಿಮಗೆ ಭೇಟಿ ಆಗ್ಯಾರ್ರಿ? ಬೇರೆ ರೈತಂದ್ರೆ ಈಗ ಹೋದ್ರಲ್ರಿ, ಅವರ ಬಂದು ಭೇಟಿಯಾಗಿದ್ದು ಮಂಜಪ್ಪ ಬಿದ್ರಿ ಅವರು. ಮಂಜಪ್ಪ ಬಿದ್ರಿ ಅವರು ಅಂತ ಅವರು ತಗೊಂಡಾಕ ಇಷ್ಟಪಟ್ಟಾರ. ಇಷ್ಟಪಟ್ಟಾರ. ನಮ್ದು ನೋಡಿ ಅವ್ರು ಮಾಡಕ್ಕೆ ಇದು ಮಾಡಿದ್ರಿ. ಅವರು ನಿಮ್ದು ಬೆಳೆ ನೋಡಿ ಅವರು ನಿಮ್ಮ ಕಡೆ ರೈತರು ಬಂದು ಕೇಳಾಕ್ ಕುಂತಾರ ಅನ್ನಂಗೆ. ಅದನ್ನು ಹೆಚ್ಚಿನ ರೈತರಿಗೆ ನಿಮ್ಮಂತಲೇ ಬಂದ್ರೆ ಹೆಚ್ಚಿನ ರೈತರಿಗೆ ಇದನ್ನು ಕೊಟ್ಟು ನಮ್ಮ ಗುರಿ ಇರೋದ ರಾಸಾಯನಿಕ ಮುಕ್ತ ಭಾರತ ಮಾಡೋದು. ಹೌದು. ದಯವಿಟ್ಟು ರೈತರಿಗೆ ತಿಳಿವರ್ಕೆ ಇರಲಿಲ್ಲ ಅಂದ್ರೆ ನೀವು ತಿಳಿಸಿ ಹೇಳ್ರಿ. ನೀವು ಆಗಿ ಅವ್ರ ಕಡೆ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮ ಬೆಳೆ ನೋಡಿ ಈಗ ನಿಮ್ಮ ಬೆಳೆ ನೋಡಿ ಈಗ ರೈತರು ಬಂದ್ರಿ ಇಲ್ರಿ, ಬಂದು ಕೇಳಿದ್ರಿ ಇಲ್ರಿ, ಕೇಳಿಂದ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ ಕರೆಸಿದ್ರಿ ಇಲ್ರಿ. ಅಷ್ಟೇ. ಈಗ ರೈತ ಬಾಂಧವರೇ, ಈಗ ಶಂಕ್ರಿಪುರ ಗ್ರಾಮದಲ್ಲಿ ಮಂಜಪ್ಪ ಅನ್ನೋರು ನಮ್ಮ ಕಂಪ್ನಿ ಆ್ಯಡ್ಶಾಪ್ ಕಂಪ್ನಿಯ DNC 90, ಭೂಮಿ ಸುಧಾ, ಕ್ರಾಪ್ ಸುಧಾ, DOJT ಇವು ನಾಲ್ಕನ್ನು ನಮ್ಮ ಆ್ಯಡ್ಶಾಪ್ ಕಂಪ್ನಿದ ಸಾವಯವ ಗೊಬ್ಬರ ಆರ್ಗಾನಿಕ್ ಪ್ರಾಡಕ್ಟ್ ಯೂಸ್ ಮಾಡಿದ್ರಿಂದ ಮತ್ತು ಈ ಗ್ರಾಮದಲ್ಲಿ ಬೇರೆ ಬೇರೆ ರೈತರು ಬಂದು ಮಂಜಪ್ಪ ಅವ್ರನ್ನ ಭೇಟಿಯಾಗಿ ನಮಗೂ ತರಿಸ್ಕೊಡು ಅಂತ ಹೇಳಿದರು. ಅದೇ ಉದ್ದೇಶದಿಂದ ಆ ರೈತರ ಕರೆ ಮೇಲೆ ನಾನು ಬಂದು ಈ ಹೊಲದ ವಿಡಿಯೋ ಮಾಡ್ಕೊಂಡು ಈ ರೈತರಲ್ಲಿ ಮನವರಿಕೆ ಮಾಡ್ಕೊತೀನಿ. ದಯವಿಟ್ಟು ಕೆಮಿಕಲ್ದಿಂದ ಹೊರಗೆ ಬರೋಣ. ನಾವು ಕೆಮಿಕಲ್ದಿಂದ ಹೊರಗೆ ಬಂದ್ವಿ ಅಂದ್ರೆ ನಮ್ಮ ದರವಂದ್ರಿಂದ ನಮಗೆ ಇಳುವರಿನ ಹೆಚ್ಚಿಗೆ ಐತಿ, ಹೆಚ್ಚಿಗೆ ನಮ್ಮ ಭೂಮಿನೂ ಫಲವತ್ತತೆ ಆಗ್ತೈತಿ. ಅದಕ್ಕೆ ದಯವಿಟ್ಟು ರೈತರು ಉಪಯೋಗ ಮಾಡ್ಕೊಳ್ರಿ ಅಂದು ರೈತರಲ್ಲಿ ವಿನಂತಿ ಮಾಡ್ಕೊತೇನೆ. ನಮಸ್ಕಾರ. ಬಡ್ಡಿ ಭಾರಿ ದಪ್ಪ ಆಗತ್ತದ್ರಿ. ಏನು ಮಾಡೋದು? ಇನ್ನು ಇಲ್ಲ ನೋಡ, ಏನೋ ದಡಿ ಇದಲ್ರಿ, ದಡಿ ಭಾರಿ ದಪ್ಪ ಆಗತೈತಿ.